ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇರಳದಿಂದ ಪ್ರವೇಶಿಸುವವರ ಕೈಯಲ್ಲಿ 72 ಗಂಟೆ ಮೀರದ ಆರ್ಟಿಪಿಸಿಆರ್ ವರದಿ ಇರುವುದು ಕಡ್ಡಾಯವಾಗಿದೆ. ಫೆಬ್ರವರಿ 22ರಿಂದ ಜಿಲ್ಲೆಯ ಗಡಿಭಾಗಗಳಲ್ಲಿ ರ್ಯಾಂಡಮ್ ತಪಾಸಣೆ ಆರಂಭಿಸಲಾಗುತ್ತೆ. ವರದಿ ಇಲ್ಲದವರನ್ನ ವಾಪಸ್ ಕಳುಹಿಸಲಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದ್ದಾರೆ. ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ದೇಶದಲ್ಲಿ ದಾಖಲಾಗ್ತಾ ಇರುವ ಒಟ್ಟು ಕೋವಿಡ್ ಪ್ರಕರಣಗಳಲ್ಲಿ ಅರ್ಧ ಪಾಲು ಕೇರಳದಾಗಿರುವುದರಿಂದ ರಾಜ್ಯ ಆರೋಗ್ಯ ಇಲಾಖೆ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಲಾಗುತ್ತೆ. ತಲಪಾಡಿ ಸೇರಿದಂತೆ 13 ಗಡಿಭಾಗದ ಸ್ಥಳಗಳಲ್ಲಿ ಆರೋಗ್ಯ ಇಲಾಖೆ, ಪೊಲೀಸರು ಹಾಗೂ ಸ್ಥಳೀಯಾಡಳಿತ ಸಂಸ್ಥೆ ನೆರವಿನಿಂದ ಚೆಕ್ ಪೋಸ್ಟ್ ನಿರ್ಮಿಸಲಾಗುತ್ತೆ. ತಲಪಾಡಿಯಲ್ಲಿ ದಿನಕ್ಕೆ ಸೋಂಕು ಲಕ್ಷಣಗಳಿರುವ ಆಯ್ದ ತಲಾ 200 ಮಂದಿಗೆ RAT ಮತ್ತು RT-PCR ಟೆಸ್ಟ್ ಮಾಡಲಾಗುವುದು ಅಂತ ಮಾಹಿತಿ ನೀಡಿದ್ದಾರೆ. ಕಲ್ಚರಲಿ ವಿ ಆರ್ ಕನೆಕ್ಟೆಡ್ ಇರೋದ್ರಿಂದ ಭಾಳಷ್ಟು ಜನ ಹಾಸ್ಪಿಟಲ್ಸ್ಗಳಿಗೂ ಕೂಡ ಇಲ್ಲಿ ಡಿಪೆಂಡ್ ಆಗಿರೋದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಟೆಂಪಲ್ಸ್ಗಳಿಗೆ ಮತ್ತು ಈವನ್ ಬಿಸ್ನೆಸ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳಿಗೂ ಕೂಡ ಭಾಳಷ್ಟು ಲಿಂಕ್ ಇರೋದ್ರಿಂದ ನಮ್ಮದೇ ಆದಂಥ ಚಾಲೆಂಜಸ್ ಇದೆ. ಅದನ್ನು ಈಗ ಆಲ್ರೆಡಿ ನಾವು ಒಂದು 2-3 ಕ್ಯಾಟಗರೀಸ್ ಜನಗಳನ್ನಾಗಿ ನಾವು ಅದನ್ನು ಡಿವೈಡ್ ಮಾಡಿಕೊಂಡು ಮುಂಚೆನೇ ಸ್ಟ್ರಾಟಜೈಸ್ ಮಾಡ್ತಾ ಇದ್ವಿ. ಒಂದು ಸ್ಟೂಡೆಂಟ್ ಕ್ಯಾಟಗರಿ, ಅವರೇನು ಇಲ್ಲಿ ಬಂದು ಉಳಿಯುವಂಥವ್ರು. ಸ್ಟೂಡೆಂಟ್ಸಲ್ಲಿ 2 ರೀತಿ, ಒಂದು ಡೇ ಸ್ಕಾಲರ್ ಇರ್ತಾರೆ, ಇನ್ನು ಹಾಸ್ಟೆಲಲ್ಲಿ ಉಳಿಯುವಂಥವ್ರು. ಡೇ ಸ್ಕಾಲರಲ್ಲಿ ಆಗಿರುವಂಥವ್ರಿಗೂ ಕೂಡ ಅದನ್ನು ಐಡೆಂಟಿಫೈ ಮಾಡಿ ಅವರಿಗೆ ಇನ್ಮೇಲೆ ಕಂಪಲ್ಸರಿ 15 ದಿವಸಕ್ಕೆ ಒಂದ್ಸಲ ಅವ್ರನ್ನ ಕಂಪಲ್ಸರಿಯಾಗಿ ಟೆಸ್ಟ್ ಮಾಡೋದಕ್ಕೆ, ಮತ್ತು ಹಾಸ್ಟೆಲಲ್ಲೂ ಕೂಡ ಯಾರು ಹಾಸ್ಟೆಲ್ಗೆ ಬರ್ತಾ ಇರ್ತಾರೆ ಅವರು ಕಂಪಲ್ಸರಿಯಾಗಿ 72 ಅವರ್ಸ್ಗಿಂತ ಕಡಿಮೆ ಇರುವಂಥ ಅವಧಿ ಒಳಗಡೆ RT-PCR ನೆಗೆಟಿವ್ ಟೆಸ್ಟನ್ನೇ ತೊಗೊಂಡು ಬರಬೇಕು. ಆಮೇಲೆ ಅವ್ರನ್ನ ಒಂದ್ಸಲ ನಾವು ಟೆಸ್ಟ್ ಮಾಡಿದ ನಂತರ ಅವರು ನೆಗೆಟಿವ್ ಬಂದ ನಂತರ ಫ್ರೀಕ್ವೆಂಟಾಗಿ ಊರಿಗೆ ಹೋಗದೇ ಇರೋರಿಗೆ, ಮತ್ತೆ ಹೋಗಿ ಬಂದರೆ ಅವ್ರಿಗೆ ಮತ್ತೆ ನೆಗೆಟಿವ್ RT-PCR ಟೆಸ್ಟನ್ನು ತರಬೇಕು ಅಂತ. ಡೇ ಸ್ಕಾಲರ್ ಇರೋರಿಗೆ ಪ್ರತಿ 15 ದಿವಸಕ್ಕೆ ಒಂದ್ಸಲ RT-PCR ಟೆಸ್ಟನ್ನು ಮಾಡೋದು.